ಹಾಗೆ ಬಿಜಾಪುರದಲ್ಲಿ ಒಂದು ರೈತರಿಗೆ 50 ಗಿಡ ಕೊಟ್ಟ ಮೇಲೆ ನಾವು ಅವರಿಗೆ ಫೋನ್ ಮಾಡಿ ಕೇಳಬೇಕು, ಸರ್ ಗಿಡ ಇಲ್ಲಿ ಚೆನ್ನಾಗಿ ಬಂದಿದೆ, ಪಾಸಿಟಿವ್ ರಿಸಲ್ಟ್ ಆದ್ರೆ ಇನ್ನೊಬ್ಬರಿಗೆ ಕೊಡ್ಬೋದು ನಮಗೆ. ಇವಾಗ ಪ್ರೆಸೆಂಟ್ ಎಷ್ಟು ಒಂದು ಬ್ರ್ಯಾಂಡ್ ಇದೆ ನಿಮ್ಮ? ಇವಾಗ ಒಂದು 40 ವೆರೈಟಿ ಮೇಲೆ ಇವಾಗ ಇದೆ. ಇವೆ ಅವು ಶಾಲೆಯಲ್ಲಿ ಫೈಲ್ ಆದ್ರು ಇದರಲ್ಲಿ ಸಕ್ಸಸ್ ಆಯ್ತಲ್ಲ. ಸರ್ ನಾನು ನಿಮ್ಮ ಹತ್ರ ಇನ್ನೊಂದು ವಿಚಾರ ಕೇಳಬೇಕು. ಯಾರ ಹತ್ರ ಆದ್ರೂ ನಿಮ್ಮ ಹತ್ರ ಬಂದು ನಿಮ್ಮ ಬ್ರ್ಯಾಂಡ್ನ ಒಂದು ಯಾರೇ ಸ್ಟಾರ್ಟಪ್ ಬಿಸ್ನೆಸ್ ಮಾಡಲಿ, ಯಾರೇ ಮಾಡಲಿ, ನಾನೊಂದು 10,000 ಸಸ್ಯ ಹಾಕ್ತೀನಿ, ನನಗೆ ಸ್ವಲ್ಪ ನಿಮ್ಮ ಮಾಹಿತಿ ಕೊಡಿ, ನಮ್ಮ ಜೊತೆ ಬಂದು ಯಾವುದೇ ಊರಿರಲಿ ಯಾವುದೇ ಇರಲಿ ನನಗೊಂದು ಮಾಡಿಕೊಡಿ ಸರ್, ನೀವು ವ್ಯವಸ್ಥೆ ಮಾಡಿಕೊಡಿ, ನಾನು ನೋಡ್ಕೊಂಡು ಇರ್ತೀನಿ ಅಂತಂದ್ರೆ ನೀವು ಮಾಡ್ಕೊಡಕ್ಕೆ ರೆಡಿ. ಎಷ್ಟೋ ಜನಕ್ಕೆ ಬರ್ತಾರೆ, ತುಂಬ ಜನಕ್ಕೆ ಮಾಡಿದ್ದೇವೆ, ಮತ್ತು ಅದರಲ್ಲಿ ಕಂಟಿನ್ಯೂ ಆಗಿ ನಾವು ಆಚೆ ಒಮ್ಮೆ ಹೋಗ್ತೇವೆ ಅಲ್ಲಿಗೆ. ಮತ್ತು ಈಗ ಕೆಲವೊಮ್ಮೆ ಎಲ್ಲ ನಮಗೆ ತುಂಬ ದೂರದಲ್ಲಿ ಆದರೂ ಕೂಡ ಒಮ್ಮೆ ಆದರೂ ನಾವು ಅಲ್ಲಿ ಹೋಗಿ ನಾವಿಗೆ ಮೀಟಿ ಮಾಡಿ ಬರ್ತೇವೆ. ಎಷ್ಟು ಕಸಿ ಕೊಡೋಕ್ಕೂ ನೀವು ರೆಡಿ ಇದ್ದೀರಾ? ಕೊಡ್ತೇವೆ. ನಮ್ಮ ಗಿಡಗಳು ನಮ್ಮ ಹತ್ರ ಬಂದು ನೋಡ್ಬೋದು. ಅದು ಬೇರೆ ಒಂದೇ ಸ್ಟೇಜಿನ ಗಿಡಗಳಿಲ್ಲ, ಬೇರೆ ಬೇರೆ ಸ್ಟೇಜಿನ ಗಿಡಗಳಿದೆ. ಸರ್ ಈಗ ನೀವು ಮಾಡಿರೋದು ಆ ಥರ ತುಂಬ ಇದೆ ಹಾಗಾದ್ರೆ? ತುಂಬ ಸ್ಟಾಕ್ ಇದೆ. ಸ್ಟಾಕ್ ಇದೆ ಮಾತ್ರ ಅಲ್ಲ, ನಾವು ತುಂಬ ವರ್ಷ ಈ ಫೀಲ್ಡ್ ಇದ್ದ ಕಾರಣ ಮೌತ್ ಪಬ್ಲಿಸಿಟಿ, ಆಮೇಲೆ ಈ ಥರ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಎಲ್ಲ ಕಾರಣ ಅಡ್ವಾನ್ಸ್ ಆಗಿ ನಾವು ಗಿಡ ರೆಡಿ ಮಾಡಿ ಇಟ್ಕೊಳ್ತೇವೆ. ನೋಡಿ ಗಿಡಗಳು ನೋಡಿ, ಇದರಲ್ಲಿ ಈ ಒಂದೊಂದು ಲೋಟಲ್ಲಿ ನಿಮಗೆ 10,000 ಮೇಲೆ ಗಿಡಗಳಿದೆ. ಇದು ಸರ್ ಇದು ಎಷ್ಟು ದಿನದ ಗಿಡಗಳಾಗಿರ್ಬೋದು ಇದು? ಈಗ ಈ ಲೋಟ್ಗಳೆಲ್ಲ ನಿಮಗೆ 3 ಮಂತ್ ಗಿಡಗಳು. 3 ಮಂತ್ ಗಿಡಗಳು. ಓಕೆ. ಇದರಲ್ಲಿ ಸೀಸನ್ ವೈಸ್ ಇದೆ ಸರ್? ಇದರಲ್ಲಿ ಸೀಸನ್ ವೈಸ್ ಅಲ್ಲ, ಇದೆಲ್ಲ ವೆರೈಟಿ ಎಲ್ಲ ನಮ್ಮ ನಿನ್ನೆತಾಯೇನೆ ಎಲ್ಲ 3 ತಿಂಗಳ ಗಿಡಗಳು. ಇದು ಒಂದೇ ಲೋಟ್ ಗಿಡಗಳು. ಈಗ ಇದೊಂದು 20,000 ಗಿಡಗಳು ಸಾಧಾರಣ 3 ತಿಂಗಳ ಗಿಡಗಳು. ಆಮೇಲೆ 6 ತಿಂಗಳ ಗಿಡ ಆಚೆ ಇದೆ, 1 ವರ್ಷದ ಗಿಡ ಆಚೆ ಇದೆ. 1 ವರ್ಷಕ್ಕೆ ನಾವು ಹೇಗಾದರೂ ಹೆಲ್ದಿ ಆದ ಒಂದು 50,000 ಮೇಲೆ ಗಿಡಗಳು ನಾವು ಸೇಲ್ ಮಾಡ್ತೇವೆ. ಇದನ್ನು ಈ ಬೇಗಲ್ಲಿ ನಾವು ರೈತರಿಗೆ ಡೈರೆಕ್ಟ್ ಕೊಡುವಾಗಿಲ್ಲ. ಇದು ನಾವು ಈ ಥರ ಪೋಲಿಯೋ ಔಷಧ ಹೊರಗೆ ಇಟ್ಟದಷ್ಟೇ. ಇನ್ನು ಇದನ್ನು ತೆಗೆದು ಹುಲ್ಲೆಲ್ಲ ತೆಗೆದು ದೊಡ್ಡ ಬ್ಯಾಗಲಿಗೆ ರೀಬ್ಯಾಗ್ ಮಾಡಬೇಕು. ರೀಬ್ಯಾಗ್ ಮಾಡಿ 1.5 ಫೀಟ್ ಹೈಟ್ ಆದ ಮೇಲೆ ನಾವು ಅದನ್ನು ಸೇಲ್ ಮಾಡೋದು. ಇದು ಡೈರೆಕ್ಟ್ ಪ್ಲಾಂಟ್ ಅಲ್ಲ, ಇದು ಹಾರ್ಡನಿ ಆಗಲಿಕ್ಕೋಸ್ಕರ ಹೊರಗೆ ಇಟ್ಟು ಅಷ್ಟೇ. ಇನ್ನು ದೊಡ್ಡ ಕವರಲ್ಲಿ ಹಾಕಿದ ಮೇಲೆ ಇದು ಪ್ಲಾಂಟ್ ಡೆಲಿವರಿ ಮಾಡೋದು. ಸಪೋಸ್ ನೀವು ನಾರ್ತ್ ಕನ್ನಡ ಹೋಗಿ ತಗೊಂಡೋಗಿ ಯಾರಿಗೆ ಒಂದು ಗಿಡ ಬೇಕಂತ ತಗೊಂಡೋಗಿ ಕೊಡ್ತೀರಿ, ಬಟ್ ಅವ್ರಿಗೆ ಟೀಚ್ ಮಾಡ್ತೀರಾ ಆದರೆ ಯಾವ ಥರ ಬೆಳೆಸಬೇಕು, ಯಾವ ಥರ ಇದನ್ನು ಆರೈಕೆ ಮಾಡಬೇಕು ಅಂತ ಏನಾದರೂ ಹೇಳ್ತೀರಾ ಅಂತ? ಅದಂದರೆ ಗಿಡ ಕೊಟ್ಟಿದ್ದ ಕೂಡಲೇ ಫಸ್ಟ್ ನಾವು ಕೇಳ್ತೇವೆ, ಇದರ ಬಗ್ಗೆ ಗೊತ್ತಿದೆಯಾ ಅನ್ನೋದು. ಇಲ್ಲ ಹೇಗೆ, ಆಗ ನಾವು ಹೇಳ್ತೇವೆ. ಕೆಲವರು ಅಂತ ಹೇಳುವಾಗ ಅವ್ರ ಫೋನಲ್ಲಿ ನಮ್ಗೆ ಹೇಳಿದ್ದಾರೆ, ಮೇಡಮ್ಸ್ ಹೇಳಿದ್ದಾರೆ ಅಂತ ಹೇಳಿ. ಮತ್ತು ಬಿಸಿಲು ಸೆಟ್ ಆಗೋದು ಒಂದೇ ಫೋನಲ್ಲಿ ಸೆಟ್ ಆಗಲ್ಲ. ಅವರು ಫಸ್ಟ್ ನಾವು ಈ ಯೂಟ್ಯೂಬ್ ನೋಡಿದ ಮೇಲೆ, ಅದೇ ಸೋಷಿಯಲ್ ಮೀಡಿಯಾ ನಮ್ಮ ನಂಬರ್ ಸಿಕ್ಕಿದ ಮೇಲೆ ಫೋನ್ ಮಾಡಿ ಗಿಡ ಸಿಕ್ತಾ ಅಂತ ಕೇಳಿ, ಅದೇ ನಮ್ಮ ವಾತಾವರಣ ಬರ್ತಾ ಅಂತ ಹೇಳಿ, ಒಂದು 5-6 ಫೋನ್ ಆದ ಮೇಲೆ, ಲೀಡ್ ಆದ ಮೇಲೆ ಅದು ಬಿಸ್ನೆಸ್ ಸೆಟ್ ಆಗೋದು. ಆಮೇಲೆ ಅಮೌಂಟ್ ಕಳಿಸಿದ ಗಿಡ ಕೊಡುವಾಗ ಅವರು ಅದಕ್ಕೆ ರೆಡಿಯಾಗಿ ಇರ್ತಾರೆ. ಮತ್ತು ನಾನು ಇನ್ನೊಂದು ನಿಮ್ಗೆ ನೋಡಿದೆ, ಅಲ್ಲಿ ನಿಮ್ಮ ಕಾಲ್ ಸೆಂಟರ್ ಥರ ಮಾಡಿ ಅವರಿಗೆ ಏನೋ ಮಾಹಿತಿ ಎಲ್ಲ ಕೊಡ್ತಿದ್ರಿ, ಅದೇನು ಸರ್ ಅದು? ಆದರೆ ಫೋನ್ ಮಾಡಿ ನೀವು ಗಿಡ ಯಾವ ಥರ ಬೆಳೆಸಿದಿರಿ, ಫೋಟೋ ಕಳಿಸಿ ನೋಡಬೇಕು ಆ ಥರ ಏನೋ ಟೀಚ್ ಮಾಡ್ತಿದ್ರಿ? ಅಲ್ಲ, ನಾವು ಈಗ ಹಳೆ ನಂಬರಿಗೆಲ್ಲ ನಾವು ಫೋನ್ ಮಾಡಿ ಒಮ್ಮೆ ಫೋನ್ ಮಾಡಿ ಕೇಳ್ತೇವೆ ಈಗ ನಮ್ಮದು 80-20 ಸಿಸ್ಟಮ್ ಇದೆ. ನಮ್ಮ 100 ಕಸ್ಟಮರ್ ಇದ್ರೆ ಅದ್ರಿಗೆ 80 ಕಸ್ಟಮರ್ಗಿಂತ 20 ಕಸ್ಟಮರ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿ ಕಸ್ಟಮರ್ ಇರ್ತಾರೆ. ಆ ಕಸ್ಟಮರ್ ನಾವು ಅವ್ರನ್ನ ಅಡ್ವಾನ್ಸ್ ಅವರಿಗೆ ಫೋನ್ ಮಾಡಿ ಅವರ ಈ ಥರ ಯಾರು ಕೇಳೋರಿ, ನನಗೆ ನಾನು ನೋಡಿದಾಗ ಇದು ಫಸ್ಟ್ ಟೈಮ್ ಅಂತ ಅನಿಸ್ತದೆ. ಅಂದರೆ ಅದ್ರ ಬಗ್ಗೆ ವಿಚಾರಿಸೋದು, ಒಬ್ಬ ವ್ಯಕ್ತಿನ ವಿಚಾರಿಸಿದಾಗೆ, ಸರ್ ಹೇಗಿದ್ದೀರಾ, ಫೋಟೋ ಕಳಿಸಿ ಆ ಥರ ಅಲ್ಲ. ಯಾಕೆಂದರೆ ಇದು ಇದ್ರೆ ನೆಗೆಟಿವ್ ಆದರೆ ಪಾಸಿಟಿವ್ ಆದರೂ ನಾಳೆ ಆಗ ಏರಿ ಗಿಡ ಕೊಡಬೇಕಾದ್ರೂ ನಮಗೆ ಮಾಹಿತಿ ಗೊತ್ತಿರಬೇಕು. ನಾವು ಅಷ್ಟು 50-60 ವರ್ಷದ ಮಾಡೋ ಬಿಸ್ನೆಸ್ ಆದರೆ ನಮಗೆ ಅದು ಗೊತ್ತಿರ್ತದೆ. ಆ ತೆಂಗಿನ ಮರ ಅಲ್ಲಿ ಬರ್ತದೆ, ಅಲ್ಲಿ ಹಲಸಿನ ಮರ, ಮಾವಿನ ಮರ ಇಲ್ಲಿ ಬರ್ತದೆ. ಇದು 12 ವರ್ಷ ಆದಷ್ಟೇ ಇದು ಅಲ್ಲಿಗೆ. ಆಗ ಕೆಲವು ಹೊಸ ಏರಿಯಲ್ಲಿ ಕೊಟ್ಟಿರ್ತದೆ. ಮಾಮೂಲಿಯಾಗಿ ನಮ್ಮಲ್ಲಿ ಬೆಳೆಯೋ ಮರಗಳು ನಮಗೆ ಗೊತ್ತಿರ್ತದೆ. ಈ ಮರ 12 ವರ್ಷದ ನಾವು ಬೆಳೆಸೋ ಮರ ಇತ್ತೀಚೆಗೆ ಮಾತ್ರ ಇಷ್ಟು ವೈರಲ್ ಆಗಿ ಇಡೀ ಊರಿಗೆ ಸ್ಪ್ರೆಡ್ ಆಗೋದು. ಹಾಗೆ ಬಿಜಾಪುರದಲ್ಲಿ ಒಂದು ರೈತರಿಗೆ 50 ಗಿಡ ಕೊಟ್ಟ ಮೇಲೆ ನಾವು ಅವರಿಗೆ ಫೋನ್ ಮಾಡಿ ಕೇಳಬೇಕು, ಸರ್ ಗಿಡ ಇಲ್ಲಿ ಚೆನ್ನಾಗಿ ಬಂದಿದೆ, ಅದಕ್ಕೆ ಪಾಸಿಟಿವ್ ರಿಸಲ್ಟ್ ಆದರೆ ಇನ್ನೊಬ್ಬರಿಗೆ ಕೊಡ್ಬೋದು ನಮಗೆ ಅಲ್ಲಿ. ಸರ್ ಈಗ ನಿಮ್ಮ ಪ್ರಕಾರ ಸಕ್ಸಸ್ ಅಂತ ಜಾಸ್ತಿ ನಿಮ್ಮ ಇದರಲ್ಲಿ ಯಾವ ಏರಿಯಾ ವೈಸ್ ಸಿಕ್ಕಿದೆ ಅಂತ? ನಿಮಗೆ ಬಯಲುಸೀಮೆ ಜಾಸ್ತಿ ಸಿಕ್ಕಿದೆಯಾ ಅಥವಾ ಈ ಥರ 40 ಡಿಗ್ರಿಗಿಂತ ಮೇಲೆ ಹೋಗೋದು ಊರೆಲ್ಲ ಸಕ್ಸಸ್ ಆಗಿದೆ? 42 ಮೇಲೆ ಹೋಗೋದೆಲ್ಲ ಸಕ್ಸಸ್. ಎಲ್ಲ ಗಿಡನೂ ಸಕ್ಸಸ್ ಆಗಿದೆ. ಹಲಸಿನ ಗಿಡ 42 ಮೇಲೆ ಹೀಟ್ ಆದರೆ ಪೋಲ್ನೆಸ್ ಆಗೋ ಟೈಮಲ್ಲಿ ಕಾಯಿ ಉದುರಿ ಬೀಳೋ ಚಾನ್ಸಸ್ ಉಂಟು. 42 ನಮ್ಮ ಬೆಂಗಳೂರು ವೆದರ್, ಮೈಸೂರು ವೆದರ್ಗೆ ಬೆಸ್ಟ್, ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿರುತ್ತೆ ರೆಸ್ಪಾನ್ಸ್. ಅಲ್ಲ, ಹಣ್ಣು ಟೇಸ್ಟ್, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಲ್ಲಿ. ಓಕೆ ಸರ್, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಏನು ಕೇಳಬೇಕಂದ್ರೆ, ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಈಗ ಎಲ್ಲ ನಿಮ್ಮ ಪಬ್ಲಿಸಿಟಿ ಆಗ್ತದೆ. ಸ್ಟಾರ್ಟಪ್ ಈ ಬಿಸ್ನೆಸ್, ನಿನ್ನೆ ತಾಯಿ ಬಿಸ್ನೆಸ್, ಇದು ಬ್ರ್ಯಾಂಡ್ನ ನೀವು ಒಂದು ಕ್ರಿಯೇಟ್ ಮಾಡಿ ಒಂದು ಜನರಿಗೆ ರೀಚ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ? ಮೌತ್ ಪಬ್ಲಿಸಿಟಿ ಪಬ್ಲಿಸಿಟಿ. ಮತ್ತು ನನಗೆ ರೀಚ್ ಮಾಡಲಿಕ್ಕೆ ತುಂಬ ಎಫರ್ಟ್ ತಗೊಳ್ಬೇಕನ್ನಾಗಿರಲಿಲ್ಲ. ಯಾಕಂದರೆ ನಾನು GKVKಯಲ್ಲಿ ನಾನು ಈ ಹಲಸಿನ ಗಿಡ ಕಸಿ ಕಟ್ಟಿ ನಾನು ಸ್ವಲ್ಪ ಒಂದು ಹೆಸರು ಬಂದಿದೆ ನನಗೆ ಒಂದು ಬ್ರ್ಯಾಂಡ್ ಮಾಡಲಿಕ್ಕೆ ತುಂಬ ಎಫರ್ಟ್ ಬೇಕಾಗಿರಲಿಲ್ಲ. ಯಾಕೆಂದರೆ ನಾನು ಹಲಸಿನಲ್ಲಿ ಕಣ್ಣು ಕಸಿ ಫಸ್ಟ್ ಮಾಡಿದ ಕಾರಣ ಅದರ ಬಗ್ಗೆ ಸುಮಾರು ಆರ್ಟಿಕಲ್
ನನ್ನ ಎಫರ್ಟ್ ಅಲ್ಲದೆ ಅಡಿಕೆ ಪತ್ರಿಕೆ, ಸುಜಾತ ಸಂಚಿಕೆ ಅಂದ ಪತ್ರಿಕೆಗಳಲ್ಲಿ, ಕೃಷಿ ಪತ್ರಿಕೆಗಳಲ್ಲಿ, ಪೇಪರ್ಗಳಲ್ಲಿ ನನ್ನ ಬಗ್ಗೆ ನ್ಯೂಸ್ ಬರ್ತಾ ಇತ್ತು. ಹಲಸಿನಲ್ಲಿ ಈ ಥರ ಕಸಿ ಕಟ್ಟಿದ್ದು ಸಕ್ಸಸ್ ಆಗಿದೆ ಹೇಳಿಕೊಂಡು. ಮತ್ತು ಅದನ್ನು ನೋಡಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ಇಲ್ಲಿಗೆ ಬಂದು ಅಲ್ಲಿಗೆ ನಾನು ಕರ್ಕೊಂಡು ಹೋಗೋಗಲೇ ನನಗೆ ಸ್ವಲ್ಪ ಧೈರ್ಯ ಬಂದಿದೆ. ನಾವು ಮಾಡಿದ ಕೆಲಸ ಸಕ್ಸಸ್ ಅಂತ ಆಯ್ತಲ್ಲ, ನಾವು ಶಾಲೆಯಲ್ಲಿ ಫೈಲ್ ಆದರೂ ಇದರಲ್ಲಿ ಸಕ್ಸಸ್ ಆಯ್ತಲ್ಲ. ಆಮೇಲೆ ನಾವು ಮಾಡಿದ ಗಿಡಗಳು ಕೂಡ ಅದೇ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಶುರು ಮಾಡಿದ. ಬ್ರ್ಯಾಂಡ್ ಮಾಡಲಿಕ್ಕೆ ಮಾಡಿದ ಇನ್ನೊಂದು ಟೆಕ್ನಿಕ್ ಏನು ಹೇಳಿದ್ರೆ, ಹೈ ಪ್ರೊಫೈಲ್ಸ್ ಇರೋರನ್ನ ಹೇಗಾದರೂ ಮೀಟಿವ್ ಆಗಿ ಅವರಲ್ಲಿ ಒಂದು ಗಿಡ ನಮ್ಮ ಲೆಕ್ಕದಲ್ಲಿ ನಟ್ಟು ಕೊಡುದು. ಫಸ್ಟ್ ಅವರಲ್ಲಿ ಒಂದು ಕಾಯಾದ ಮೇಲೆ ಧೈರ್ಯ ಬರ್ತದೆ. ಅವರ ರಿಸಲ್ಟ್ಗೆ 1 ವರ್ಷ ವೆಯ್ಟ್ ಮಾಡಬೇಕು. 1 ವರ್ಷ ವೆಯ್ಟ್ ಮಾಡಬೇಕು. ನಾವು ಇಷ್ಟು ವರ್ಷ ಬದುಕೋರು ನಮಗೆ 1 ವರ್ಷ 2 ವರ್ಷ ನಮಗೆ ವೆಯ್ಟ್ ಮಾಡಬಹುದು. ಒಳ್ಳೆ ಐಡಿಯಾ ಇದು. ಆಗ ಅವರಲ್ಲಿ ಒಂದು ಫ್ರೀಯಾಗಿ ಕೊಡ್ತಿದ್ರಿ ಎಲ್ರಿಗೂ. ಅಂದವರ ಹತ್ರ ಸ್ವಲ್ಪ ಅದು ಫಿಲಿಂ ಫೀಲ್ಡಲ್ಲಿ ಆಗಲಿ, ಪೊಲಿಟಿಕ್ಸಲ್ಲಿ ಆಗಲಿ, ಸಮಾಜದಲ್ಲಿ ಸ್ವಲ್ಪ ಹೆಸರುವಾಸಿ ಆಗಿದೆ ಯಾರ ಮನೆಗೆ ಅದಕ್ಕೆ ಅವರ ಹತ್ರ ಪರಿಚಯ ಆಗಿ, ಸರ್ ಈ ಥರ ಒಂದು ಹಲಸಿದೆ ನಿಮ್ಮಲ್ಲಿ ನಟ್ಟರೆ 1 ವರ್ಷ ಫಲ ಬರ್ತದೆ ಹೇಳಿ ನನ್ನ ಒಂದು 2-3 ಹಳೆ ಫೋಟೋಗಳೆಲ್ಲ ತೋರಿಸಿ, ಅದು ಕೇರಳದಲ್ಲಿ ನನಗೆ ಒಂದು ಸಕ್ಸಸ್ ಆದ ವಿಷಯ ಹೇಳ್ತೇವೆ. ಒಂದು MLA ಆಗಿರುವ ಸಾಧಾರಣ ವ್ಯಕ್ತಿಯಾಗಿರೋ ಒಬ್ಬರ ನಟ್ಟು ಕೊಟ್ಟದು ನೆಕ್ಸ್ಟ್ ಇಯರ್ 5 ವರ್ಷದಲ್ಲಿ MLA ಆಯಿತು. ನೆಕ್ಸ್ಟ್ 5 ವರ್ಷದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಯಿತು. ನಂದು ಗ್ರಾಫು ತುಂಬ ಮೇಲೆ ಹೋಯಿತು. ಅವರು ಹೋದ ಎಲ್ಲಿ ಹಲಸಿನ ಪ್ರೋಗ್ರಾಮ್ ಇದ್ದರು ಫಸ್ಟ್ ನನ್ನ ಹೆಸರು ಹೇಳ್ತೇವೆ. ನನ್ನ ಮನೆಯಲ್ಲಿ ನಟ್ಟು 1 ವರ್ಷ ನನ್ನ ಮನೆಯಲ್ಲಿ ತಂದು ನಟ್ಟಿದ್ದೇವೆ, 1 ವರ್ಷದಲ್ಲಿ ಫಲ ಕೊಟ್ಟಿದೆ ಅಂತ ಅವರು ಹೇಳುವಾಗ ಅದಕ್ಕೊಂದು ದೊಡ್ಡ ಬ್ರ್ಯಾಂಡ್ ಯಾವುದು ಬೇಡಲ್ಲ. ಆ ಥರ ನಾನು ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ನಟ್ಟಿದ್ದೇವೆ. ಆಗ ಅದೇ ಮೇಯ್ನ್ ಆಗಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಸೋಷಿಯಲ್ ಮೀಡಿಯಾದು ಆ ಟೈಮಲ್ಲಿ ಫೇಸ್ಬುಕ್ ಆಯಿತು, ಆಮೇಲೆ ವಾಟ್ಸಪ್ ಆಯಿತು, ಈಗ ಯೂಟ್ಯೂಬಿನ ಕಾಲ, ಆ ಥರ ಇನ್ಸ್ಟಾಗ್ರಾಮ್ ಕಾಲಕ್ಕೆ ತಕ್ಕ ನಾವು ಟೆಕ್ನಾಲಜಿ ಉಪಯೋಗ ಮಾಡಿದ್ದೇವೆ. ಓಕೆ. ಮತ್ತೆ ಸರ್ ಈಗ ನಿಮ್ಮ ಇಲ್ಲಿ ಟೋಟಲ್ ನರ್ಸರಿಯಲ್ಲಿ ನಿಮ್ದು ಹಲಸಿನ ಬ್ರ್ಯಾಂಡಲ್ಲಿ ಎಷ್ಟು ಬ್ರ್ಯಾಂಡ್ ಇದೆ ಈಗ ಸಾಧಾರಣ? ಒಂದು ಟೈಮಲ್ಲಿ ಒಂದು 10 ವರ್ಷ ಮುಂಚೆಲ್ಲ ನಮ್ಮ ಹತ್ರ 100ಕ್ಕಿಂತ ಮೇಲೆ ವೆರೈಟಿ ಇತ್ತು. ಮತ್ತು ಇವಾಗ ಗೊತ್ತಾಯಿತು ಅಷ್ಟು ವೆರೈಟಿನ ಯಾವುದು ಪ್ರಯೋಜನ ಇಲ್ಲ. ಒಂದು ರೈತನಿಗೆ ಉಪಯೋಗ ಆಗೋದು 1, 2, 3 ವೆರೈಟಿಗಳು ಬಲ್ಕಾಗಿ ಕೃಷಿ ಮಾಡಬೇಕು. ಆವಾಗ ಹೇಳಿದ್ರೆ ನಮಗೆ ಹಲಸಿನಲ್ಲಿ ಇಷ್ಟು ನಮಗೆ ಲೈಫ್ ಲಾಂಗ್ ನಮಗೆ ಬದುಕುವಂದಲ್ಲಿ ಯೋಚನೆ ಇಲ್ಲ. ಆ ಟೈಮಿನ ಇನ್ಕಮಿಗೋಸ್ಕರ, ಆ ಟೈಮಿನ ಒಂದು ಹೆಸರಿಗೋಸ್ಕರ, ಆ ಟೈಮಿನ ಒಂದು ಇಂಟ್ರೆಸ್ಟಿಗೋಸ್ಕರ, ಆ ಟೈಮಿನ ಒಂದು ಇಂಟ್ರೆಸ್ಟಲ್ಲಿ ನಾವು ಮಾಡಿದಷ್ಟೇ ಬಿಟ್ಟು ಇದರಲ್ಲಿ ಇಷ್ಟು ವರ್ಷ ನಾವು ತೊಡಗುತ್ತೇನೆ ನಮಗೆ ಏನು ಗ್ಯಾರಂಟಿ ಇರಲಿಲ್ಲ. ಆಮೇಲೆ ನಮಗೆ ವರ್ಷ ಹೋಗೋಕೆ ನಮಗೆ ಅನುಭವ ಆಯಿತು. ತುಂಬ ತಳಿಗಳಿಂದ ಏನು ಲಾಭ ಆಗಲ್ಲ. 1 ಅಥವಾ 2 ತಳಿಗಳು ಬಲ್ಕಾಗಿ ಕೃಷಿ ಮಾಡಬೇಕಂತ ಜಾಸ್ತಿ ತಳಿ ಮಾಡಿ ಇಟ್ಟರು ಸೇಲ್ ಆಗಿಲ್ಲ ಅಂದ್ರೂ ನಿಮಗೆ ಸೇಲ್ ಆಗ್ತದೆ. ಈಗ ರೈತರ ಹತ್ರ ನಾನು ಏನು ನಡ್ಲಿಕ್ಕೆ ಹೇಳಿದ್ರೆ ಅದು ನಡ್ತಾರೆ. ಹಾಗೆ ನಾವು ತುಂಬ ಅವರನ್ನು ಪುಷ್ ಮಾಡಿ ನಡ್ಲಿಕ್ಕಿಂತ ಅವರಿಗೆ ಯಾವುದು ಪ್ರಯೋಜನ ಆಗೋದು ಅದನ್ನೇ ಪುಷ್ ಮಾಡಿ ಕೊಡೋದು. ಈಗ ಓವರಾಲ್ ಎಷ್ಟಿದೆ ಈಗ ಸರ್ ಇವಾಗ ಪ್ರೆಸೆಂಟ್ ಎಷ್ಟು ಒಂದು ಬ್ರ್ಯಾಂಡ್ ಇದೆ ನಿಮ್ಮ? ಇವಾಗ ಒಂದು 40 ವೆರೈಟಿ ಮೇಲೆ ಇವಾಗ ಇವೆ. ಅದು GKVK ಇದೆ, 10 ವೆರೈಟಿ ಮೇಲೆ ಇದೆ. IHRದು ಒಂದು 4 ವೆರೈಟಿ ಇದೆ. ತಮಿಳುನಾಡು ಯೂನಿವರ್ಸಿಟಿ ಪಾಲೂರಿನಲ್ಲಿ ಕೆಲವು ವೆರೈಟಿಗಳು, ಕೇರಳ ಯೂನಿವರ್ಸಿಟಿದು, ಮತ್ತು ನಾವೇ ಲೋಕಲ್ ಆಗ ಒಂದು ಹಲಸಿನ ಮೇಳಲ್ಲಿ ಪ್ರೈಸ್ ಸಿಕ್ಕೊಂದು. ನೀವು ಆಲ್ಮೋಸ್ಟ್ ಎಲ್ಲ ಹಲಸಿನ ಮೇಳಕ್ಕೆ ಹೋಗ್ತೀರಿ, ಕೃಷಿ ಮೇಳಕ್ಕೆಲ್ಲ ಹೋಗ್ತೀರಿ? ಸಾಧ್ಯ ಎಲ್ಲದಕ್ಕೆ ಹೋಗ್ತೇವೆ. ಎಲ್ಲ ಹೋಗ್ತೀರಿ. ಒಂದೇ ಟೈಮಲ್ಲಿ 2-3 ಮೇಳಲ್ಲಿದ್ರೆ ಮಿಸ್ ಆಗ್ತದೆ ಅಷ್ಟೇ. ಓಕೆ. ಹಲಸಿನನ್ನಲ್ಲದೆ ತೆಂಗಿನ ಇದನ್ನು ಕೊಡ್ತೀರಾ? ಅಲ್ಲ, ಎಲ್ಲವೂ ಇದೆ. ಇದು ಈಗ ನೋಡಿ ತೆಂಗಿನ ಗಿಡಗಳು ರೀಬ್ಯಾಗ್ ಮಾಡ್ತಾ ಇದ್ದೇವೆ. ಇದು ಹೈಬ್ರಿಡ್ ಗೆಂದಳಿ, ಕೆಂಪು ಎಳನೀರಿಗೆ ಆಗುವಂಥ ಕಾಯಿ. ಈ ಥರ ಇದನ್ನು ನಾವು ಕವರ್ಲ್ಲಿ ಹಾಕಿ ಇನ್ನು ಇದೆಲ್ಲ ನೆಕ್ಸ್ಟ್ ಜೂನಿಗೆ ರೆಡಿ ಮಾಡುವಂಥದ್ದು. ನೆಕ್ಸ್ಟ್ ಜೂನ್ ನಮಗೆ ನರ್ಸರಿಯವರಿಗೆ ಈಗ ಇದು ಮಲೇಷಿಯನ್ ಗ್ರೀನ್ ಅಂತ 3 ವರ್ಷದಲ್ಲಿ ಫಲ ಕೊಡುವಂಥದ್ದು. ಒಳ್ಳೆ ಸೈಜ್ ಬರ್ತದೆ, ಎಳನೀರಿಗೆ ಆಗ್ತದೆ, ಕಾಯಿಗೆ ಆಗ್ತದೆ. ಇದು ಎಳನೀರಿಗೆ ಮಾತ್ರ ಆಗುವಂಥದ್ದು. ಇದು ಆರೆಂಜ್ ಕಲರಲ್ಲಿ ಗೆಂದಳಿ ಹೇಳ್ತೇವೆ, ಎಳನೀರಿಗೆ ಮಾತ್ರ ಆಗುವಂಥದ್ದು. ಹೇಗೆ ಉಂಟು ಇದು ಗ್ರೀನ್, ಇದು ಕಾಯಿಗೆ ಆಗ್ತದೆ, ಮಲೇಷಿಯನ್ ಗ್ರೀನ್ ಅಂತ ಹೇಳಿ. ಆಮೇಲೆ ನೋಡಿ ಇದು ಫಿಲಿಪೈನ್ಸ್ ಜೈಂಟ್, 1.5 ಲೀಟರ್ ನೀರು ಬರ್ತದೆ. ಗಿಡ ಇದೆ ಕೆಳಗಡೆ. ಆ ಥರ ಎಲ್ಲ ತಳಿಗಳಲ್ಲಿ ಬೇರೆ ಬೇರೆ ಇದೆ. ಈಗ ಟೋಟಲ್ ಹಲಸು ಅಲ್ಲದೆ ನಮ್ಮ ಹತ್ರ 100ಕ್ಕಿಂತ ವೆರೈಟಿ ಹಣ್ಣಿನ ಗಿಡಗಳು ನಮ್ಮ ಹತ್ರ ಇದೆ. ಇದೆಲ್ಲ ಡೆಲಿವರಿ ಕೊಡ್ತೀವಿ. ತೆಂಗಿನದು ಆಲ್ಮೋಸ್ಟ್ 9 ವೆರೈಟಿ ಇದೆ. 9 ವೆರೈಟೀಸ್ ಇದೆ. 9 ವೆರೈಟಿ ಯಾವಾಗ ಬಂದು ಸಿಗುತ್ತೆ ನಮ್ಮಲ್ಲಿ? ಆಲ್ಮೋಸ್ಟ್ ಯಾವಾಗಲೂ ಇರ್ತದೆ. ಅದ್ರ 100 ಕಂಟಿನ್ಯೂ ಇರುತ್ತೆ, ಇಲ್ಲ ಖಾಲಿ ಆಗ್ತಲ್ಲ 1 ವರ್ಷಕ್ಕೆ. ಇದೆಲ್ಲ ನೆಕ್ಸ್ಟ್ ಇಯರ್ಗೆ ರೆಡಿ ಮಾಡೋದು. ಓಕೆ. ಕೃಷಿ ಮಾಡೋದು ನೀವು ಯಾವ ಥರ ರೀತಿ ಅಂತ ತೋರಿಸ್ತೀರಾ ನಮಗೆ? ಯಾವ ರೀತಿ ಮಾಡೋದು ಅಂತ ತೋರಿಸಿ ನಮಗೆ ಯಾವ ಮರದ ಒಂದು ಸೈನ್ ತೆಗೆದು ನಾವು ತೋರಿಸುವ. ಇದು ನಮ್ದು ವೆಲ್ಕಮ್ ಟ್ರೀ. ನಾನು ಹೇಳ್ತೇನಲ್ಲ 12 ತಿಂಗಳು ಬಂದ್ರು ಎಲ್ಲಿಯಾದ್ರೂ ಕಾಯಿ ಇರ್ತದೆ. ಈಗ ಬೆಳೆದ ಕಾಯಿ, ಎಳತ ಕಾಯಿ ಎಲ್ಲ ಇದೆ. ನಮ್ಗೆ ಇದ್ರದ್ದು ಗಿಡ ಮಾಡಬೇಕಾದ್ರೆ ನಾವು ಈ ಕಾಯಿ ಬಿಟ್ಟ ಮರದ ಒಂದು ಸಣ್ಣ ಸೈನ್ ತಗೊಂಡು ಹೋಗೋದು. ಸೈನ್ ತೆಗೆದು ಅದರಲ್ಲಿ ಎಲೆ ತೆಗೆದು ಇದನ್ನೇ ಕೊಂಡು ಹೋಗಿ ನಾವು ಅಲ್ಲಿ ರೆಡಿ ಮಾಡಿಟ್ಟ ಗಿಡಕ್ಕೆ ನಾವು ಕಟ್ಟಿ ತೋರಿಸ್ತೀವಿ. ಇಷ್ಟೇ ಸಾಕು. ಇದರಿಂದ ನಮಗೆ ಇದೇ ಗುಣದ ಗಿಡ ಸಿಗ್ತದೆ. ಈಗ ನಮಗೆ ಕೃಷಿ ಮಾಡೋದು ಯಾವ ರೀತಿ ಅಂತ ನೀವು ತೋರಿಸ್ತಿದ್ದೀರಾ? ಹೌದೌದು. ಈಗ ನಾವು ಆ ಮರದ ಸೈನ್ ಇದರಲ್ಲಿ ನಾವು ಗಿಡ ಮಾಡೋದು ನೋಡಿ. ಫಸ್ಟ್ ನಾವು ರೂಟ್ ಸ್ಟಾಕ್, ಇದು ಬೀಜ ಹಾಕಿ ಮಾಡಿದ ಗಿಡ. ಇದು ನಾಟಿ ಮರದ. ಯಾವ್ದು ಬೇರೆ ನಾಟಿ? ಅದರಿಂದ ಸ್ವಲ್ಪ ಸ್ಕಿನ್ ತೆಗೆದು ಅಲ್ಲಿಗೆ ಇದರಿಂದ ಒಂದು ಸಣ್ಣ ಸ್ಕಿನ್ ತೆಗೆದು ಕಟ್ಟದಷ್ಟೇ. ಈ ಸ್ಕಿನ್ ಇಲ್ಲಿಗೆ ಇಟ್ಟು
ಯಾವ ಜಾತಿ ಮರ ಇದ್ರೂ ಆಗುತ್ತಲ್ಲ ಸರ್ ಹಲಸಿನ ಇದರಲ್ಲಿ ಇದಕ್ಕೆ? ಈಗ ನಮಗೆ ಯಾವುದು ಬೇಕು ಅದರದ್ದು ಕಸಿ ಕಟ್ಟಬೇಕು. ಓಕೆ. ಈಗ ಚಂದ್ರ ಹಲಸು ಬೇಕಾದರೆ ಚಂದ್ರ ಹಲಸು, ನಾವೀಗ ಕಟ್ಟೋದು ನಿನ್ನಿತಾಯಿದು. ಅದ್ರದ್ದು ಈ ಥರ ಕಟ್ಟಿ 20 ದಿನ ನಾವು ಇದನ್ನು ನೆರಳಲ್ಲಿಯ ಸೆಮಿ ಶೇಡಲ್ಲಿಯ ಇಡಬೇಕು. 20 ದಿನ ಇಡಬೇಕು. ಈಗ ನೋಡಿ 20 ಡೇಸ್ 20 ದಿನ ಆದ ಮೇಲೆ ಇದು ಈ ಥರ ಬರುತ್ತೆ. ಓಕೆ. 20 ದಿನ ಆದ ಮೇಲೆ ಈ ಥರ ಬರುತ್ತೆ. ಆವಾಗ ನಾವು ಇದನ್ನು ಟಾಪ್ ಕಟ್ ಮಾಡೋದು. ಸಾರಿ, 20 ದಿನ ಆದ ಮೇಲೆ ಹೀಗೆ ಬರುತ್ತೆ. ಆಮೇಲೆ ಅದನ್ನು ನಾವು ಟಾಪ್ ಕಟ್ ಮಾಡೋದು. ಕಟ್ ಮಾಡಿ ಈ ಪ್ಲಾಸ್ಟಿಕ್ ಬಿಚ್ಚುವಾಗ ಕಸಿ ಕಟ್ಟಿದ ಜಾಗ ಹಂಗೇನೆ ಇರ್ತದೆ, ಈ ಥರ ಕಾಣ್ತದೆ. ಅದು ಪುನಃ ಒಂದು 20 ದಿನ 20 ಡೇಸ್ ಆದಮೇಲೆ ಈ ಥರ ಅದು ಅಲ್ಲಿಂದ ಚಿಗುರು ಬಂದಿರುತ್ತಲ್ಲ, ಇಲ್ಲಿಂದ ನಿನ್ನ ತಾಯಿ ಮೇಲೆ ಬಂದಾಯಿತು. ಅದು ನಮಗೆ ಅದನ್ನು ನಾವು 6 ತಿಂಗಳಲ್ಲಿ ಈ ಥರ ಬೆಳೀತದೆ. ಓಕೆ, ಆಯಿತಾ? 6 ಮಂತಲ್ಲಿ ಈ ಥರ ಗಿಡ ದೊಡ್ಡದಾಯ್ತಾ? ಇನ್ನು ಪುನಃ ಒಂದು 6 ತಿಂಗಳಾಗುವಾಗ ಅದರಲ್ಲಿ ಸಣ್ಣ ಸಣ್ಣ ಕಾಯಿ ಬರಲಿ ಶುರು ಆಗ್ತದೆ. ಒಂದು ವರ್ಷ ಸಣ್ಣದ್ರಲ್ಲಿ ಇದು 1 ವರ್ಷದಲ್ಲಿ ಕಾಯಿ ಬರಲಿ ಶುರು ಆಗ್ತದೆ. ಏನು ಮಾಡಬೇಕಂದ್ರೆ ಈ 1 ವರ್ಷದಲ್ಲಿ ಕಾಯಿ ಬಂದರೂ ನಾವು ಇದೆಲ್ಲ ತೆಗಿಬೇಕು. ಕಾಯಿ ಮಾತ್ರ ಕಾಯಿ ಬಂದ ಗೆಲ್ಲಿ ಕೂಡ ನಾವು ಕಟ್ ಮಾಡಿ ಖಾಲಿ ಒಂದೇ ಸ್ಟೆಮ್ಮನ್ನು ನೆಟ್ಟಗೆ ಬೆಳೆಸಬೇಕು. ಒಂದು 2 ಫೀಟ್ ತನಕ ಒಂದೇ ಸ್ಟೆಮ್ ಸಾಕು. ಆಗ ಇನ್ನು ಎಷ್ಟು ದಿನ ಬೆಳೆಸಬೇಕು ಈ ಥರ? ಇನ್ನು 1 ವರ್ಷಕ್ಕೆ ಕಾಯಿ ಬರ್ತದೆ. ಇನ್ನು 1 ವರ್ಷಕ್ಕೆ 1 ವರ್ಷದಲ್ಲಿ ನಮಗೆ ಕಾಯಿ ಹಣ್ಣು ತಿನ್ಬೋದು. ಕಾಯಿ ಆಗೋದು ಇನ್ನು ಸಣ್ಣ ಸಣ್ಣ ಬರ್ತದೆ, ತೆಗಿತಾ ಇರಬೇಕು. ಅದೇ ಒಂದು ಕೈಯಷ್ಟು ದಪ್ಪ ಆಗೋ ತನಕ ನಾವು ಇದೊಂದು ಸೈಜ್ ಬರೋ ತನಕ ಇಡಬೇಕು. ಸೈಜ್ ಬರೋ ತನಕ ಕಾಯಿಗಳನ್ನ ಕಟ್ ಮಾಡ್ತಾ ಇರಬೇಕು. ಆಮೇಲೆ ಸೈಜ್ ಬಂದ್ಮೇಲೆ ಬಿಟ್ಬಿಡ್ಬೇಕು ಅಷ್ಟೇ. ಆ ಥರ ಮತ್ತೆ ಗಾಳಿಗೆ ಆಡೋದಾಗ ನಾರ್ಮಲ್ ಕಂಟೈನರ್ ಹಾಕಿದ್ರು ಏನು ತೊಂದರೆ ಅಲ್ವಾ? ಈಗ ಕಂಟೈನರ್ ಹಾಕಿದ್ರಲ್ಲಿ ನೆಲದಲ್ಲಿ ಹಾಕೋದಷ್ಟು ವರ್ತ್ ಅಲ್ಲ. ಮನಸ್ಸಿಗೆ ಸಂತೋಷಕ್ಕೆ 1-2 ಕಾಯಿ ಆಗೋದು 5-6 ಕಾಯಿ ಆಗೋದಷ್ಟೇ. ನೆಲದಲ್ಲಿ ಆದರೆ ನಾವು ನಮ್ಮ ಈ ಪ್ರಮೋ ಮರದಲ್ಲಿ ನೋಡಿದಾಗೆ 12 ತಿಂಗಳು ಆಗ್ತಾನೆ ಇರ್ತದೆ. ಚಟ್ಟಿಲಿ ಕಂಟೈನರ್ ಆದರೆ ನಮ್ಮ ಮನಸ್ಸಿಗೆ ಸಂತೋಷಕ್ಕೆ 1-2 ಕಾಯಿ ಸಿಗೋ ಡೌಟ್ ಅಂತಲ್ಲ ಸರ್? ಆಯ್ ಸಿಕ್ಕಿಂದ ಅದು 1-2-3-4 ಕಾಯಿ ಮನಸ್ಸಿಗೆ ಸಂತೋಷ. ಟೆರಸ್ ಗಾರ್ಡನ್ ಮಾಡಿದಾಗೆ ಮಾಡ್ಬೋದು ಅಷ್ಟೇ. ನೀವು ನಿಮ್ಮ ಕಸ್ಟಮರ್ ಎಲ್ಲ ಈಗ ಲೋಡ್ ಮಾಡ್ತಾರಲ್ಲ ಅದ್ರಲ್ಲೆಲ್ಲ ನೋಡಿ ಕಾಯಿ ಬಿಟ್ಟಗಟ್ಟಲೆ ಅವ್ರು ಕೊಂಡು ಹೋಗ್ತಾರೆ. ಆದರೆ ಅವರು ಇದನ್ನೆಲ್ಲ ಕಟ್ ಮಾಡ್ತಾರೆ ನೋಡಿ. ಇದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಇದು ನನಗೆ ಫಸ್ಟ್ ಸಿಕ್ಕಿದೆ ಡೆಲ್ಲಿ DBT ಅಂತ, ಡಿಪಾರ್ಟ್ಮೆಂಟ್ ಡಯಾಬಿಟಿಕ್ ನಾವು ಡೆಲ್ಲಿಗಿಂದ. ಅದು ಮತ್ತೆ ಆಮೇಲೆ GKVK, ಬಾಗಲಕೋಟೆ ಯೂನಿವರ್ಸಿಟಿ, AHR, ಕೇರಳ ಯೂನಿವರ್ಸಿಟಿ, ಸುಮಾರು ಕಡೆ ಸಿಕ್ಕಿದೆ. ಅದರಲ್ಲಿ ಏನು ನಮಗೆ ಸಂತೋಷ, ನಿಮ್ಮನ್ನು ಗುರುತಿಸಿದ್ದಕ್ಕೆ ತುಂಬ ಖುಷಿ. ಅದು ಮಾತ್ರ ಅಲ್ಲ, ಈಗ ತುಂಬ ಪ್ರೋಗ್ರಾಮಿಗೆ ಕರಿತೇವೆ ನಾವಾಗಿ. ಈಗ ಟೈಮ್ ಕಡಿಮೆ ಆದ ಕಾರಣ ನಾವು ಹೋಗೋದು ಅಷ್ಟೇ ಬಿಟ್ಟು ಇವಾಗಲೂ ನಮಗೆ ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಇದೆ. ಸರ್, ಕೊನೆಯದಾಗಿ ಈಗ ಏನು ಹೇಳ್ತೀರಿ ನಿಮ್ಮ ಬ್ರ್ಯಾಂಡ್ ಬಗ್ಗೆ, ಮತ್ತು ಈ ಸಸಿನ ಇಲ್ಲಿಂದ ತಗೊಂಡೋಗಿ ನಡೋರಿಗೆ ಏನು ಹೇಳ್ತೀರಾ ಅಂತ ಫೈನಲ್ ಆಗಿ? ಅಲ್ಲ, ನಾವು ಒಂದು ಲೀಡ್ ಬಂದೇಳಿ ಸಡನ್ನಾಗಿ ನಮಗೆ ಅವರು ಗಿಡ ಪರ್ಚೇಸ್ ಮಾಡೋದಿಲ್ಲ, ನಮಗೆ ಫೋನ್ ಮಾಡಿ ಮಾತಾಡಿ ನಮ್ಮ ವೆದರ್ಗೆ ಆಗ್ತಾನೆ ನೋಡಿ. ಆಗ ನಮಗೆ ಗೊತ್ತಿರುತ್ತೆ ಆ ಏರಿಯಲ್ಲಿ ಬಂದಿದೆ ಇಲ್ಲೊಂದು. ಅದ್ರ ರಿಸಲ್ಟ್ ಆದಮೇಲೆ ನಾವು ಹೇಳ್ತೇವೆ ಅಲ್ಲಿ ಯಾವ ಥರ ಗೊಬ್ಬರ ಹಾಕಬೇಕನ್ನೆಲ್ಲ ನಾವು ಅದು ಬೇಕಾದ ಎಲ್ಲ ಮಾಹಿತಿ ಕೊಡ್ತೇವೆ. ಮತ್ತು ಗಿಡ ಡೆಲಿವರಿ ಕೊಡಲಿಕ್ಕೆ ನಮಗೆ 1 ವಾರ 2 ವಾರ, ನಮಗೆ 1 ತಿಂಗಳ ಒಮ್ಮೆ ಕೆಲವು ರೇರ್ ಏರಿಯಾಗಳಿಗೆ. ಈಗ ನಿಮ್ಮ ಡೆಲಿವರಿದು ಕಾಂಟ್ಯಾಕ್ಟ್ ಮಾಡೋದ್ರೆ ಯಾವ ರೀತಿ ಅಂತ? ಈಗ ನಮ್ಮ ಮಾಮೂಲಿ ನಿಮ್ಮ ನಂಬರ್ ಇರುತ್ತೆ, ನಾವೀಗ ಹಾಕಿರ್ತೇವೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಈಗ ಸಪೋಸ್ ಅಲ್ಲಿ ಈಗ 1-2 ಗಿಡ ಬೇಕಂದ್ರೆ ನೀವು ಕೊಡ್ತೀರಿ. ಹೌದು. ಅದು ಯಾವ ರೀತಿ ಅಂತ ಅಂದರೆ ನಿಮ್ಗೆ 1 ಗಿಡ ಅಲ್ಲಿ ತಗೊಂಡೋಗಿ ನಮ್ಮದು ಸ್ವಂತ ಡೆಲಿವರಿ ಸಿಸ್ಟಮ್ ಇದೆ. ಗಾಡಿಯಲ್ಲಿ ಲೋಡು ಈಗ ಗಾಡಿ ಎಲ್ಲ ಕಡೆ ಹೋಗುತ್ತೆ. ಎಲ್ಲ ಕಡೆ ಹೋಗ್ತದೆ. ಯಾವ ರೀತಿ ಇರುತ್ತೆ ಸರ್ ಅದು? ಬುಕ್ಕಿಂಗ್ ಮಾಡಿದ ಮೇಲೆ ಅಮೌಂಟ್ ಕಟ್ಟಿದ್ರೆ ನಾವು 1 ವಾರ 10 ದಿನ ಒಳಗಡೆ ನಾವು ಡೆಲಿವರಿ ಕೊಡ್ತೇವೆ. ನಮ್ಮದೇ ಸ್ವಂತ ಗಾಡಿಯಲ್ಲಿ ಅವರ ಊರಿಗೆ ತಂದು ಕೊಡ್ತೇವೆ ನಾವು. ಓಕೆ. ಸೊ ಥ್ಯಾಂಕ್ ಯು ಸರ್, ತುಂಬ ಮಾಹಿತಿ ಕೊಟ್ರಿ. ಹಾಗೆ ನಿಮ್ಮ ಬ್ರ್ಯಾಂಡ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಹಾರೈಸ್ತೀವಿ. ತಾವು ಅಷ್ಟು ದೂರ ಇಲ್ಲಿ ಬಂದಿದ್ರಲ್ಲ ಅದಕ್ಕೆ ನಿಮಗೆ ನಾನು ಎಕ್ಸ್ಟ್ರಾ ಥ್ಯಾಂಕ್ಸ್ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ ನಿನ್ನ ತಾಯಿ ಹಲಸಿನ ಬಗ್ಗೆ ನಮ್ಮ ಜಾಕ್ ಅನಿಲ್ ಅವರು ತುಂಬ ಮಾಹಿತಿ ನಮಗೆ ನೀಡಿದರು. ಸೊ ನಿಮಗೇನಾದರೂ ನಿನ್ನ ತಾಯಿ ಬ್ರ್ಯಾಂಡ್ನ ಒಂದು ಸಸಿ ಬೇಕಿದ್ದರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ನ ನಾವು ನಮ್ಮ ಡಿಸ್ಪ್ಲೇಲಿ ಹಾಕಿರ್ತೀವಿ. ಸೊ ನೀವು ಬೇಕಾದರೆ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ಕರೆಸ್ಕೊಳ್ಳಿ. ಸೊ ಎಲ್ಲರೂ ಥ್ಯಾಂಕ್ ಯು.